ಡಿಜಿಟಲ್ ಪ್ರಿಂಟಿಂಗ್ ಇಂದಿನ ದಿನಗಳಲ್ಲಿ ಬಹಳಷ್ಟು ಜನಪ್ರಿಯತೆಯನ್ನ ಗಳಿಸಿಕೊಂಡಿರುವ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಗುಣಮಟ್ಟದ ಸೇವೆಯನ್ನ ನೀಡುವ ನಿಟ್ಟಿನಲ್ಲಿ ಮಂಗಳೂರಿನ ಕಾವೂರಿನಲ್ಲಿ ಕಾವೂರು ಡಿಜಿಟಲ್ ಶುಭಾರಂಭಗೊಂಡಿದೆ. ಡಿಜಿಟಲ್ ಪ್ರಿಂಟಿಂಗ್, ಸ್ಕ್ರೀನ್ ಪ್ರಿಂಟಿಂಗ್, ಟಿ-ಶರ್ಟ್ ಪ್ರಿಂಟಿಂಗ್, ಆಫ್ಸೆಟ್ ಪ್ರಿಂಟಿಂಗ್, ವೆಡ್ಡಿಂಗ್ ಕಾರ್ಡ್, ವಿಸಿಟಿಂಗ್ ಕಾರ್ಡ್ಸ್ ಹೀಗೆ ಹಲವು ಸೇವೆಗಳನ್ನು ಒದಗಿಸಿರುವ ಕಾವೂರು ಡಿಜಿಟಲ್ ಮಂಗಳೂರಿನ ಕಾವೂರು ವೇದ ಟವರ್ಸ್ನಲ್ಲಿ ಲೋಕಾರ್ಪಣೆಗೊಂಡಿದೆ. ಅದೊಂದು ಕಾಲದಲ್ಲಿ ಪ್ರಿಂಟಿಂಗ್ ಸೇವೆಗಳು ದುಬಾರಿ, ಕೇವಲ ಮುಖ್ಯ ನಗರದ ಮಂದಿಗೆ ಮಾತ್ರ ಸೀಮಿತ ಎನ್ನುವ ಮಾತೊಂದಿತ್ತು. ಆದರೆ ಇಂದು ಪರಿಸ್ಥಿತಿ ಬದಲಾಗಿದ್ದು ಆಧುನಿಕ ತಂತ್ರಜ್ಞಾನಗಳು ಈ ಕ್ಷೇತ್ರವನ್ನ ಜನರಿಗೆ ಮತ್ತಷ್ಟು ಹತ್ತಿರವನ್ನಾಗಿಸಿದೆ. ಇದೀಗ ಕಾವೂರು ಡಿಜಿಟಲ್ ಎಂಬ ಆಧುನಿಕ ತಂತ್ರಜ್ಞಾನಗಳನ್ನೊಳಗೊಂಡ ಡಿಜಿಟಲ್ ಪ್ರಿಂಟಿಂಗ್ ಪ್ರೆಸ್ ಕಾವೂರಿನ ವೇದ ಟವರ್ಸ್ನಲ್ಲಿ ಉದ್ಘಾಟನೆಗೊಂಡಿದೆ. ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿಯವರು ದೀಪ ಬೆಳಗಿಸಿ ಮಳಿಗೆಯನ್ನ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಕಾವೂರು ಪ್ರದೇಶದಲ್ಲಿ ಉದ್ಘಾಟನೆಗೊಂಡಿರುವುದು ಸ್ಥಳೀಯರಿಗೆ ಇನ್ನಷ್ಟು ಸಹಕಾರಿಯಾಗಲಿದೆ. ಆಧುನಿಕ ತಂತ್ರಜ್ಞಾನಗಳೊಂದಿಗೆ ಆರಂಭಗೊಂಡಿರುವ ಮಳಿಗೆ ಇನ್ನಷ್ಟು ಅಭಿವೃದ್ಧಿ ಕಾಣಲಿ ಎಂದು ಹಾರೈಸಿದರು. ಅದೇ ರೀತಿ ನಾವು ಯಾವ ಫೀಲ್ಡ್ ಅನ್ನ ಕಾವೂರು ಡಿಜಿಟಲ್ಸ್ ಅಲ್ಲಿ ಬೇರೆ ಬೇರೆ ರೀತಿಯ ಡಿಜಿಟಲ್ ಪ್ರಿಂಟಿಂಗ್ಸ್ ಮತ್ತು ಕ್ಲಾತ್ ಪ್ರಿಂಟಿಂಗ್ ಇರ್ಬೋದು, ಕ್ಲಾತ್ ಬ್ಯಾನರ್ ಮಾಡುವಂಥದ್ದು ಇರ್ಬೋದು, ಹೊಸ ಹೊಸ ರೀತಿಯ ಮಿಷಿನ್ಗಳನ್ನು ಸಹ ಹಾಕಿದ್ದಾರೆ. ಅವರಿಗೆ ಈ ಫೀಲ್ಡ್ನಲ್ಲಿ ಅವರಿಗೆ ಒಂದು ಲೀಡರ್ಶಿಪ್ ಕೊಡುವಂಥ ಶಕ್ತಿಯನ್ನು ಈ ಫೀಲ್ಡ್ ಮುಂದುವರೆದು ಈ ರೀತಿಯ ಹಲವಾರು ಅಂಗಡಿಗಳಿರ್ಬೋದು, ದೊಡ್ಡ ರೀತಿಯ ಪ್ರಿಂಟಿಂಗ್ ಮೆಷಿನ್ಸ್ಗಳನ್ನು ಹಾಕುವಂಥ ಶಕ್ತಿ ಭಗವಂತ ಇವರಿಗೆ ದಯಪಾಡಲಿ ಎಂದು ಬೇಡ್ತಾ ಮತ್ತೊಮ್ಮೆ ಇದರ ನಮ್ಮ ಶೆಟ್ಟರಿಗೆ ಅಖಿಲ್ ಶೆಟ್ಟರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಶೋರೂಮ್ನ ಮಾಲಕರಾದ ಅಖಿಲ್ ಶೆಟ್ಟಿ, ಪೋಷಕರಾದ ಬಾಬು ಶೆಟ್ಟಿ ಹಾಗೂ ಸುಧಾ ಶೆಟ್ಟಿ, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಿಶೋರ್ ಶೆಟ್ಟಿ, ಜಿಲ್ಲಾ ಕಾರ್ಯದರ್ಶಿ ರಣದೀಪ್ ಕಾಂಚನ್, ಮುಲ್ಕಿ ಮೂಡಬಿದ್ರೆ ಬಿಜೆಪಿ ಯುವ ಮೋರ್ಚಾದ ಅಧ್ಯಕ್ಷ ಅಭಿಲಾಷ್ ಶೆಟ್ಟಿ, ಉದ್ಯಮಿ ದಿವಾಕರ್ ಸೇರಿದಂತೆ ಹಲವು ಗಣ್ಯರು ಈ ವೇಳೆ ಉಪಸ್ಥಿತರಿದ್ದರು. ಆಧುನಿಕ ತಂತ್ರಜ್ಞಾನದೊಂದಿಗೆ ಆರಂಭಗೊಂಡಿರುವ ಕಾವೂರು ಡಿಜಿಟಲ್ನಲ್ಲಿ ಡಿಜಿಟಲ್ ಪ್ರಿಂಟಿಂಗ್, ಸ್ಕ್ರೀನ್ ಪ್ರಿಂಟಿಂಗ್, ಟಿ-ಶರ್ಟ್ ಪ್ರಿಂಟಿಂಗ್, ಆಫ್ಸೆಟ್ ಪ್ರಿಂಟಿಂಗ್, ವೆಡ್ಡಿಂಗ್ ಕಾರ್ಡ್ಸ್, ವಿಸಿಟಿಂಗ್ ಕಾರ್ಡ್ಸ್ ಇನ್ನಿತರ ಸೌಲಭ್ಯಗಳು ಲಭ್ಯವಿದೆ. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.